ಇಂದು ನಾವು 8ನೇ ದಿನದ ನವೇನ ವಿಧಿಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ನಾವಿಂದು ಕ್ರಿಸ್ತನ ಅನುಕರಣೆ ಮಾಡುತ್ತಾ ಆತನಲ್ಲಿ ಐಕ್ಯತೆರಾಗೋಣ ಎಂಬ ವಿಷಯದ ಕುರಿತು ಧ್ಯಾನಿಸಲಿದ್ದೇವೆ. ಕ್ರಿಸ್ತನ ಹೊರತು ನಮಗೆ ಜೀವನ ಇಲ್ಲ, ಕ್ರಿಸ್ತನೇ ನಮಗೆಲ್ಲರಿಗೂ ಜೀವಿಸುವ ಎಂಬ ಸಂತ ಪೌಲನ ಘೋಷಣಾ ವಾಕ್ಯದಂತೆ ಆತನ ಅನುಕರಣೆ ಮಾಡುವವರಾಗಬೇಕು. ಶಿಲುಬೆಯ ಸಂತ ಯೋವಾನರ ಪ್ರಕಾರ ದೇವರಲ್ಲಿ ನಾವು ಹೊಂದುವ ಉತ್ತಂಗನ ಸಂಬಂಧ ಎಂದರೆ ಆತನಲ್ಲಿ ನಾವು ಐಕ್ಯತರಾಗುವುದು. ಇದನ್ನು ಪರಮಾತ್ಮ ಹಾಗೂ ನಮ್ಮೊಡನೆ ನಡೆಯುವ ವಿವಾಹ ಎಂಬುದು. ಏಕೆಂದರೆ ಇಲ್ಲಿ ನಮ್ಮಾತ್ಮ ದೇವರಲ್ಲಿ ಸಂಪೂರ್ಣವಾಗಿ ಪರಿವರ್ತವಾಗಿದೆ. ಹೀಗಾದರೆ ನಾವು ದೇವರ ಸ್ವರ್ಗೀಯ ಜೀವನದಲ್ಲಿ ಎಲ್ಲೇ ಪಾಲ್ಗೊಳ್ಳುತ್ತೇವೆ. ಹಾಗಾಗಿ ನಾವು ಸ್ವರ್ಗಕ್ಕಾಗಿ ನಿರ್ಮಿತರಾಗಿದ್ದೇವೆ, ಕ್ರಿಸ್ತನಿಗಾಗಿ ರೂಪಿಸಲ್ಪಟ್ಟಿದ್ದೇವೆ ಮತ್ತು ಪ್ರತಿದಿನವೂ ಆತ್ಮ ಪ್ರೀತಿಯ ಪ್ರಕಾಶದಲ್ಲಿ ಬದುಕಲು ಕರೆಯಲ್ಪಟ್ಟಿದ್ದೇವೆ ಎಂಬ ಸತ್ಯವನ್ನು ಅರಿತು ಬಾಳೋಣ. ಈ ದಿನ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರಿಗೂ ಹಾಗೂ ಶುಭ ಸಂದೇಶ ಸಾರುವ ಮಾಧ್ಯಮ ವೃತ್ತಿಪರರಿಗೂ ವಿಶೇಷವಾಗಿ ಪ್ರಾರ್ಥಿಸೋಣ. ತಮ್ಮ ಕರ್ತವ್ಯದ ಅರಿವಿನಿಂದ ಮಾನವ ಹೃದಯಗಳಲ್ಲಿ ಸತ್ಯ ಮತ್ತು ಭರವಸೆಯನ್ನು ಮೂಡಿಸುವ ಸಾಧನರಾಗಲಿ. ಹಾಗೆಯೇ ಈ ಪವಿತ್ರ ಬಲಿಪೂಜೆ ವೇಳೆ ನಮ್ಮೆಲ್ಲರ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಾವು 8ನೇ ದಿನದ ನೊವೇನ ಪ್ರಾರ್ಥನೆಗಾಗಿ ಇಲ್ಲಿ ಹಾಜರಾಗಿದ್ದೇವೆ. ದಿವ್ಯ ರೂಪಾಂತರ, ಕ್ರಿಸ್ತರಲ್ಲಿ ಒಂದಾಗೋ ಪಯಣ. ಯಾವಾಗ ನಾವು ರೂಪಾಂತರಗೊಂಡು ನಮ್ಮೆಲ್ಲ ತಪ್ಪುಗಳನ್ನು ದೇವರಲ್ಲಿ ಒಪ್ಪಿಕೊಳ್ಳುತ್ತೇವೆ ಹಾಗೂ ದೇವರ ಆ ಒಂದು ಪ್ರತಿಬಿಂಬ ನಮ್ಮಲ್ಲಿ ಮೂಡಿ ಬರುತ್ತದೆ, ಆಗ ನಾವು ದೇವರೊಂದಿಗೆ ಐಕ್ಯವರಾಗುತ್ತೇವೆ. ಮಾತ್ರವಲ್ಲ, ದೇವರ ಆ ಒಂದು ರೂಪವನ್ನು ನಮ್ಮ ಸಹೋದರ ಸಹೋದರರಿಗೆ ಪ್ರತಿಬಿಂಬಿಸಲು ಸಹಾಯವಾಗುತ್ತದೆ. ಇಂದಿನ 2 ವಾಚನಗಳು ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಯನಕ್ಕೆ ಸಹಾಯ ಮಾಡುತ್ತದೆ. ಈ ಬಲಿಪೂಜೆ ಸಮಯದಲ್ಲಿ ಪ್ರತ್ಯೇಕವಾಗಿ ದೇವರ ಪ್ರೀತಿಯಿಂದ ತುಂಬಿದವರಾಗಿ ಇತರರನ್ನು ಕೂಡ ದೇವರಲ್ಲಿ
ಆಕರ್ಷಿಸುವ ಒಂದು ಸಾಧನಗಳನ್ನಾಗಿ ಮಾಡಿ ಎಂದು ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಲು ನಮ್ಮೆಲ್ಲ ಪಾಪಗಳನ್ನು ಈಗ ನಾವು ಒಪ್ಪಿಕೊಳ್ಳೋಣ. ನಮ್ಮೆಲ್ಲ ಪಾಪಗಳಿಗಾಗಿ ದೇವರಲ್ಲಿಯೂ ಸಹೋದರ ಸಹೋದರರು ಕ್ಷಮೆಯನ್ನು ಯಾಚಿಸ್ತಾ ಒಟ್ಟಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕರ್ತನಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಅತ್ಯಂತ ಪರಿಶುದ್ಧ ನಾಮವನ್ನು ಗೌರವಿಸುತ್ತಿರುವ ನಾವು ಅದರ ಮೌದರ್ಯನೆಯಲದಲ್ಲಿ ಸವಿಯಂತಾಗಲಿ. ಅಂತೆ ನಮ್ಮ ಸ್ವರ್ಗೀಯ ತಾಯ್ನಾಡಿನಲ್ಲಿ ನಾವು ನಿತ್ಯ ಆನಂದದಿಂದ ತುಂಬಿದರಾಗುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪೌಲನು ಕೊರಿಂಥಿಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಕುಂದಿ ಹೋಗುವಂಥ ಮಹಿಮೆಯು ನಂದಿ ಹೋಗುವುದನ್ನು ಇಸ್ರಾಯೇಲರು ಕಾಣದಂತೆ ಮೋಸೆಯು ತನ್ನ ಮುಖಕ್ಕೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ನಾವು ಆತನಂತೆ ಅಲ್ಲ. ಆ ಜನರ ಬುದ್ಧಿಗೆ ಮಂಕು ಕವಿದಿತ್ತು. ಇಂದಿನವರೆಗೂ ಹಳೆಯ ಒಡಂಬಡಿಕೆಯನ್ನು ಓದುವಾಗಲೆಲ್ಲ ಅದೇ ಮಂಕಿನ ಮುಸುಕು ಕವಿದಿದೆ. ಅದನ್ನು ಕ್ರಿಸ್ತ ಯೇಸುವಿನ ಮುಖಾಂತರವೇ ತೆಗೆಯಲು ಸಾಧ್ಯ. ಹೌದು, ಮೋಸೆ ಬರೆದುದನ್ನು ಓದುವಾಗಲೆಲ್ಲ ಅವರ ಮನಸ್ಸು ಇಂದಿಗೂ ಅದೇ ಮುಸುಕಿನಿಂದ ಮುಚ್ಚಿದೆ. ಪ್ರಭುವಿಗೆ ಅಭಿಮುಖರಾದಾಗ ಮಾತ್ರ ಆ ಮುಸುಕನ್ನು ತೆಗೆಯಲಾಗುತ್ತದೆ. ಈ ವಾಕ್ಯದಲ್ಲಿ ಪ್ರಭು ಎಂದರೆ ದೇವರ ಆತ್ಮವೇ. ಪ್ರಭುವಿನ ಆತ್ಮ ಎಲ್ಲಿದೆಯೋ ಅಲ್ಲಿ ವಿಮೋಚನೆಯೂ ಇದೆ. ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಪ್ರಭುವಿನ ಮಹಿಮೆಯನ್ನು ಪ್ರತಿಬಿಂಬಿಸುವ ಕನ್ನಡಿಯಂತೆ ಇದ್ದೇವೆ. ಆ ಪ್ರಭುವಿನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕಾಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ಇದೆಲ್ಲ ದೇವರಾತ್ಮವಾಗಿರುವ ಪ್ರಭುವಿನ ಕಾರ್ಯವೇ ಸರಿ. ಪ್ರಭುವಿನ ವಾಕ್ಯ.
ಉಳ್ಳವರಿಗಾತ ನುಡಿಯುವುದು ಶಾಂತಿಯನು. ಇನ್ನಾದರೂ ತೊರೆಯೋಣ ಮೂರ್ಖತೆಯನು. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರುತ. ತೋರಿಸೆ ಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆ ಮಗೆ ರಕ್ಷಣೆಯನು. ಪ್ರಭು ಕೊಟ್ಟೆ ತೀರುವನು ಒಳಿತಾನು. ನಮ್ಮ ನಾಡು ನೀಡುವುದು ಬೆಳೆಯನು. ನಡೆಯುವುದು ಪ್ರಭುವಿನ ಮುಂದೆ ನೀತಿ. ಮಾಡುವುದು ಆತನ ಹೆಜ್ಜೆಗೆ ಹಾದಿ. ತೋರಿಸೆ ಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆ ಮಗೆ ರಕ್ಷಣೆಯನು. ತೋರಿಸೆ ಮಗೆ ಪ್ರಭು ಕರುಣೆಯನು, ಅನುಗ್ರಹಿಸೆ ಮಗೆ ರಕ್ಷಣೆಯನು. ಈತನು ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ಈತನ ಮಾತಿಗೆ ಕಿವಿಗೊಡಿ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಪೇತ್ರ, ಯಾಕೋಬ ಮತ್ತು ಆತನ ಸಹೋದರ ಯೋವಾನ ಇವರನ್ನು ಯೇಸು ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಯೇಸು ರೂಪಾಂತರ ಹೊಂದಿದರು. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತು, ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸಿತು. ಇದಕ್ಕಿದ್ದಾಗೆ ಮೋಶೆ ಮತ್ತು ಏಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದರು. ಆಗ ಪೇತ್ರನು ಯೇಸುವಿಗೆ, ಪ್ರಭು, ನಾವು ಇಲ್ಲೇ ಇರುವುದು ಎಷ್ಟು ಒಳ್ಳೆಯದು. ಅಪ್ಪಣೆಯಾದರೆ ಇಲ್ಲಿ 3 ಗುಡಾರಗಳನ್ನು ಕಟ್ಟುವೆನು, ತಮಗೊಂದು, ಮೋಶೆಗೊಂದು, ಏಲಿನಗೊಂದು ಎಂದನು. ಪೇತ್ರ ಇನ್ನು ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ ಎಂದಿತು. ಶಿಷ್ಯರು ಈ ವಾಣಿಯನ್ನು ಕೇಳಿ ಭಯಭ್ರಾಂತರಾದರು, ಬೋರಲು ಬಿದ್ದರು. ಆಗ ಯೇಸು ಅವರ ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ, ಏಳಿ ಭಯಪಡಬೇಡಿ ಎಂದರು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ಬಿಟ್ಟು ಮತ್ತೆ ಯಾರನ್ನೂ ಕಾಣಲಿಲ್ಲ. ಅವರೆಲ್ಲರೂ ಬೆಟ್ಟದಿಂದ ಇಳಿದು ಬರುವಾಗ ಯೇಸು, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡ ಈ ದರ್ಶನವನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರಲ್ಲಿ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರರೇ, ನಾವು ಕಳೆದ 8 ದಿನಗಳಿಂದ
ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಹೇಗೆ ನಾವು ಕರೆಯಲ್ಪಟ್ಟು ಆ ಕುರಿಮರಿಯ ಭೋಜನಕ್ಕೆ ಹೇಗೆ ನಾವು ಬಾಧ್ಯಸ್ಥರಾಗಿ ಪಾತ್ರಗೊಳ್ಳಬಹುದು ಎಂಬುದನ್ನು ನಾವು ಅರಿತುಕೊಳ್ತಾ ಇದ್ದೇವೆ. ಇಂದು ನಾವು ದೇವರ ವಾಕ್ಯದ ಮೂಲಕ ಅತಿ ಗಹನವಾದ ಸತ್ಯವೊಂದನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಅದುವೇ ರೂಪಾಂತರ. ರೂಪಾಂತರ ಎಂದರೆ ಕೇವಲ ಹೊರಗಿನ ಬದಲಾವಣೆ ಅಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಮೂಲವೇ ದೈವಿಕ ಪ್ರೇಮದ ಬೆಂಕಿಯಲ್ಲಿ ಬೆಂದು ದೇವರಂತೆ ಆಗುವುದಾಗಿದೆ. ಅದು ಹೃದಯದ ಬದಲಾವಣೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದಂತೆ ಯೇಸು ತಾಬೋರ್ ಬೆಟ್ಟದ ಮೇಲೆ ತಮ್ಮ ಶಿಷ್ಯರ ಮುಂದೆ ರೂಪಾಂತರಗೊಂಡನ್ನು ನಾವು ಕಾಣುತ್ತೇವೆ. ಅಂತೆ ಇಂದಿನ ಮೊದಲನೇ ವಾಚನದಲ್ಲಿ 2 ಕೊರಿಂಥ 3:13-18 ಸಂತ ಪೌಲನು ಇದನ್ನು ಕರ್ತನ ಮಹಿಮೆಯನ್ನು ನೋಡುತ್ತಾ ಅದೇ ರೂಪಕ್ಕೆ ಮಾರ್ಪಡುತ್ತೇವೆ ಎನ್ನುತ್ತಾನೆ. ಮುಸುಕಿಲ್ಲದ ಮುಖದಿಂದ ದೇವರ ಮಹಿಮೆಯನ್ನು ಪ್ರತಿಫಲಿಸುವ ಬಗೆ ಕರೆ ನೀಡುತ್ತಾನೆ. ಇಂದಿನ ಮೊದಲನೇ ವಾಚನದಲ್ಲಿ ಪೌಲನು ಮೋಶೆಯ ಮುಖದ ಮೇಲೆ ಇದ್ದ ಮುಸುಕಿನ ಕುರಿತಾಗಿ ಮಾತನಾಡುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ಜನರಿಗೆ ದೇವರನ್ನು ಮುಖತ್ವವಾಗಿ ನೋಡಲು ಭಯವಾಗುತ್ತಿತ್ತು. ಅವರು ನೇರವಾಗಿ ನೋಡದೆ ಮುಸುಕನ್ನು ಬಳಸುತ್ತಿದ್ದರು. ಮೋಶೆಯ ಮುಖ ಪ್ರಕಾಶಮಾನವಾಗಿತ್ತು, ಆದರೆ ಸ್ವಲ್ಪ ಸಮಯದ ನಂತರ ಆ ಪ್ರಕಾಶವು ಕ್ಷೀಣಿಸುತ್ತಿತ್ತು. ಈ ಕ್ಷೀಣತೆಯನ್ನು ನೋಡಬಾರದೆಂದು ಮೋಶೆಯು ಮುಸುಕನ್ನು ಹಾಕುತ್ತಿದ್ದನು. ಪ್ರಿಯರೇ, ಈ ಮುಸುಕು ಆಗಿದೆ ಸಂಕೇತ ಪಾಪ, ಅಜ್ಞಾನ ಮತ್ತು ಲೌಕಿಕ ಆಶೆಗಳು. ಪೌಲನು ಇದನ್ನು ಕೇವಲ ಇತಿಹಾಸವಾಗಿ ಹೇಳುವುದಿಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ರೂಪಕವಾಗಿ ಅದನ್ನು ಹೇಳುತ್ತಾನೆ. ನಮ್ಮ ಜೀವನದಲ್ಲಿಯೂ ಅನೇಕ ರೀತಿಯ ಮುಸುಕುಗಳಿವೆ. ಆಗಿರ್ಬೋದು ಸ್ವಾರ್ಥದ ಮುಸುಕು, ಆಗಿರ್ಬೋದು ಭಯದ ಮುಸುಕು, ಆಗಿರ್ಬೋದು ಪಾಪದ ಮುಸುಕು. ನಾವು ಹೊರಗಿನಿಂದ ಧಾರ್ಮಿಕವಾಗಿ ಕಂಡರೂ ಒಳಗಿನಿಂದ ದೇವರನ್ನು ದೂರವಿಡುವಂಥ ಒಂದು ಮುಸುಕು. ನಾವು ಪ್ರಾರ್ಥನೆ ಮಾಡುತ್ತೇವೆ, ಧರ್ಮಾಚರಣೆಯನ್ನು ಮಾಡುತ್ತೇವೆ, ಆದರೆ ದೇವರ ಮಹಿಮೆಯನ್ನು ನೇರವಾಗಿ ನೋಡುವಂಥ ಧೈರ್ಯ ನಮಗಿಲ್ಲ. ಏಕೆಂದರೆ ನಿಜವಾದ ಬೆಳಕು ಬದಲಾವಣೆಯನ್ನು ಕೇಳುತ್ತದೆ. ಆದ ಕಾರಣ ಇಂದಿನ ಮೊದಲನೇ ವಾಚದಲ್ಲಿ ಸಂತ ಪೌಲರು ಹೇಳುತ್ತಾರೆ, ಪವಿತ್ರಾತ್ಮರು ಎಲ್ಲಿರುತ್ತಾರೋ ಅಲ್ಲಿ ಬಿಡುಗಡೆ ಉಂಟು. ನಾವು ಯಾವಾಗ ಕ್ರಿಸ್ತನ ಕಡೆಗೆ ತಿರುಗುತ್ತಾಗ ನಮ್ಮ ಮುಸುಕು ಸರಿಯುತ್ತದೆ. ನಾವು ಕನ್ನಡದಲ್ಲಿ ನೋಡುವಂತೆ ದೇವರ ಮಹಿಮೆಯನ್ನು ನೋಡಿ ಆ ಮಹಿಮೆಯ ಸ್ವರೂಪಕ್ಕೆ ರೂಪಾಂತರಗೊಳ್ಳುತ್ತೇವೆ. ಪೌಲನು ಹೇಳುವಂಥ ಈ ಮುಸುಕು ನಮ್ಮ ದೈನಂದಿನ ಆಧ್ಯಾತ್ಮಿಕ ಕುರುತನಕ್ಕೆ ಸಾಕ್ಷಿಯಾಗಿದೆ. ನಿಮಗೆ ಒಂದು ದೃಷ್ಟಾಂತ ಕೊಡುವುದಾದರೆ, ಒಂದು ಮನೆಯಲ್ಲಿ ದೊಡ್ಡ ಕನ್ನಡಿಯೊಂದಿತ್ತು. ಅನೇಕ ವರ್ಷಗಳಿಂದ ಆ ಕನ್ನಡಿಯ ಮೇಲೆ ಯಾರು ಒರೆಸದ ಕಾರಣ ದಪ್ಪನಾದ ಧೂಳು ಕುಳಿತಿತ್ತು. ಆದ ಕಾರಣ ಮನೆ ಒಡೆಯ ಆ ಕನ್ನಡಿ ಮುಂದೆ ಬರುವಾಗ ಯಾವುದೇ ರೀತಿಯ ಪ್ರತಿಫಲನ ಆ ಕನ್ನಡಿಯಲ್ಲಿ ಕಾಣಸಿಗುವುದಿಲ್ಲ. ಆದರೆ ಒಂದು ದಿನ ಅವನು ಆ ಧೂಳನ್ನು ಒರೆಸಿದಾಗ ಸೂರ್ಯನ ಕಿರಣಗಳು ಆ ಗಾಜಿನ ಮೇಲೆ ಬಿದ್ದಾಗ ಅದು ಇಡೀ ಕೋಣೆಯನ್ನು ಪ್ರಕಾಶಮಯವನ್ನಾಗಿ ಮಾಡಿತು. ಅಂತೆಯೇ ನಮ್ಮ ಆತ್ಮದ ಕನ್ನಡಿ ಪಾಪ, ದ್ವೇಷ ಮತ್ತು ಅಹಂಕಾರ ಎಂಬ ಧೂಳು ನಮ್ಮನ್ನು ಆವರಿಸಿದೆ. ಈ ಮುಸುಕು ಇರುವವರೆಗೆ ನಮಗೆ ದೇವರ ಮಹಿಮೆಯು ಕಾಣದು. ಯಾವಾಗ ನಾವು ಪಶ್ಚಾತ್ತಾಪದ ಮೂಲಕ ಆ ಧೂಳನ್ನು ಒರೆಸುತ್ತೇವೆಯೋ ಆಗ ದೇವರ ಪ್ರಕಾಶ ನಮ್ಮ ಮೂಲಕ ಇತರರಿಗೆ ಹರಿಯುತ್ತದೆ. ನಾವು ಕೇವಲ ಬೆಳಕನ್ನು ಪಡೆಯುವುದಿಲ್ಲ, ಬದಲಾಗಿ ನಾವೇ ಬೆಳಕಿನ ಪ್ರತಿಫಲನವಾಗುತ್ತೇವೆ. ನಮ್ಮ ಜೀವನದಲ್ಲಿಯೂ ನಾವು ಅನೇಕ ರೀತಿಯ ಧರ್ಮದ ಆಚರಣೆಗಳು, ಸಂಪ್ರದಾಯಗಳು ಕೆಲವೊಮ್ಮೆ ಮುಸುಕುಗಳಾಗಿ ಪರಿಣಮಿಸುತ್ತದೆ. ನಾವು ಕೇವಲ ಆಚರಣೆಗಳಾಗಿ ಅಂಟಿಕೊಳ್ಳುತ್ತೇವೆ. ಪೌಲನು ಹೇಳುವಂತೆ, ಯಾವಾಗ ನಾವು ಪವಿತ್ರಾತ್ಮರ ಮೂಲಕ ಕ್ರಿಸ್ತನ ಕಡೆಗೆ ತಿರುಗುತ್ತೇವೋ ಆ ಮುಸುಕು ಸರಿಯುತ್ತದೆ. ಆಗ ನಾವು ದೇವರನ್ನು ಮುಖಾಮುಖಿಯಾಗಿ ಕಂಡು ಅವರಂತೆ ಬದಲಾಗುತ್ತೇವೆ. ಮುಸುಕು ನಮ್ಮ ಪಾಪದ ಅಹಂಕಾರ. ಅದನ್ನು ತೆಗೆದಾಗ ಮಾತ್ರ ದಿವ್ಯ ಪ್ರಕಾಶ ನಮ್ಮ ಮೇಲೆ ಬೀಳುತ್ತದೆ. ಆದ ಕಾರಣ ಪೌಲನು ಇಂದಿನ ಮೊದಲನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೇನೆ, ಯಾರು ಕರ್ತರ ಕಡೆಗೆ ತಿರುಗುತ್ತಾರೋ ಅವರ ಮುಸುಕು ತೆಗೆದು ಹಾಕಲಾಗುತ್ತದೆ. ಇಲ್ಲಿ ಮುಖ್ಯವಾಗುವುದು ನಾವು ಗಮನಿಸಬೇಕಾದ ಅಂಶ, ನಾವು ದೇವರೆಡೆಗೆ ತಿರುಗುವುದು. ಇದು ಕೇವಲ ನಂಬಿಕೆಯ ಘೋಷಣೆ ಅಲ್ಲ, ಇದು ಜೀವನದ ದಿಕ್ಕಿನ ಬದಲಾವಣೆಯಾಗಿದೆ. ಆದ ಕಾರಣ ಶಿಲುಬೆ ಸಂತ ಯೋನರು ಹೇಳುತ್ತಾರೆ,
ಮಾನವನು ದೇವರನ್ನು ತನ್ನ ಷರತ್ತುಗಳಲ್ಲಿ ಅನುಭವಿಸಲು ಬಯಸಿದರೆ ಅವನು ದೇವರನ್ನು ಕಾಣಲಾರ. ದೇವರ ಬೆಳಕಿಗೆ ಹೋಗಲು ತನ್ನೊಳಗಿನ ಕತ್ತಲೆಯನ್ನು ಅವನು ಒಪ್ಪಿಕೊಳ್ಳಬೇಕು. ದೇವರ ಆತ್ಮವಿರುವಲ್ಲಿ ಸ್ವಾತಂತ್ರ್ಯವಿದೆ. ಆದರೆ ಅದು ಮನ ಬಂದಂತೆ ಬದುಕುವ ಸ್ವಾತಂತ್ರ್ಯವಲ್ಲ, ಬದಲಾಗಿ ದೇವರು ಬಯಸುವಂತೆ ರೂಪಾಂತರಗೊಳ್ಳುವ ಒಂದು ಸ್ವಾತಂತ್ರ್ಯ. ನಾವು ಮಹಿಮೆಯಿಂದ ಮಹಿಮೆಗೆ ರೂಪಾಂತರ ಹೊಂದುತ್ತಿದ್ದೇವೆ ಎಂದು ಇಂದಿನ ಮೊದಲನೇ ವಾಚನದಲ್ಲಿ ಕೇಳಿದ್ದೇವೆ. ಇದು ಸಂತ ಪೌಲರು ಹೇಳುವಾಗ ಇದು ಒಂದು ಕ್ಷಣದ ಕೆಲಸವಲ್ಲ ಎಂದನ್ನು ನೆನಪಿಸಿಕೊಳ್ಳುತ್ತಾನೆ. ಹೇಗೆ ಒಂದು ಕಂಬಳಿ ಹುಳು ಒಂದು ಚಿಟ್ಟೆಯಾಗಿ ಮಾರ್ಪಡಬೇಕಾದ್ರೆ ಅದು ತಕ್ಷಣವಾಗುವುದಿಲ್ಲ, ಬದಲಾಗಿ ಅದು ಒಂದು ಗೂಡಿನೊಳಗೆ ಕತ್ತಲೆಯಲ್ಲಿ ಕಾಲವನ್ನು ಕಳೆಯಬೇಕಾಗುತ್ತದೆ. ಆ ಕತ್ತಲೆಯಲ್ಲಿ ಅದರ ಇಡೀ ದೇಹವು ಕರಗಿ ಹೊಸ ರೂಪವನ್ನು ಪಡೆಯುತ್ತದೆ. ಒಂದು ವೇಳೆ ಆ ಸಣ್ಣ ಪ್ರಾಣಿಯ ಆ ಕಷ್ಟವನ್ನು ತಿಳಿದುಕೊಂಡು ನಾವು ಅದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅದ ಗೂಡನ್ನು ಹೊಡೆದರೆ ಆ ಚಿಟ್ಟೆ ಹಾರಲಿಕ್ಕೆ ಸಾಧ್ಯವಿಲ್ಲ. ಅಂತೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ನಾವು ಪವಿತ್ರ ಬಲಿದಾನದಲ್ಲಿ ಭಾಗವಹಿಸುತ್ತೇವೆ, ಸಂಸ್ಕಾರಗಳನ್ನು ಆಚರಿಸುತ್ತೇವೆ, ದೇವರ ವಾಕ್ಯವನ್ನು ಕೇಳುತ್ತೇವೆ. ಇವೆಲ್ಲವೂ ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ಕರೆದೊಯ್ಯುವ ವಿವಿಧ ಹಂತಗಳಾಗಿವೆ. ನಾವು ತಕ್ಷಣವೇ ಸಂತರಾಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದು ದಿನದ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ನಾವು ನಮ್ಮ ಸ್ವಾರ್ಥವನ್ನು ಬಿಡುತ್ತಾ ಹೋದರೆ ಒಂದು ದಿನ ನಾವು ಪೂರ್ಣವಾಗಿ ಕ್ರಿಸ್ತನ ಪ್ರತಿಬಿಂಬಗಳಾಗಲು ಸಾಧ್ಯವಾಗುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಯೇಸು ಸ್ವಾಮಿ ಪೇತ್ರ, ಯಾಕೋಬ ಮತ್ತು ಯೌವನರನ್ನು ಪರ್ವತಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಯೇಸು ಅವರ ಮುಂದೆ ರೂಪಾಂತರಗೊಳ್ಳುತ್ತಾನೆ. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸುತ್ತದೆ, ಅವರ ಬಟ್ಟೆಗಳು ಪ್ರಕಾಶವಾಗಿ ಪ್ರಜ್ವಲಿಸುತ್ತದೆ. ಇದು ಕೇವಲ ದೈವತ್ವದ ಪ್ರಕಟಣೆ ಮಾತ್ರವಲ್ಲ, ಶಿಷ್ಯರ ಆಂತರಿಕ ಪ್ರಯಾಣದ ಒಂದು ಹಂತವಾಗಿತ್ತು. ಇದನ್ನೊಂದು ನಿದರ್ಶನ ನಿಮಗೆ ಕೊಡುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಮನೆಯ ಕಿಟಕಿಯಿಂದ ಹೊರಗೆ ನೋಡುವಾಗ ಪಕ್ಕದ ಮನೆ ಸ್ತ್ರೀ ಒಗೆದು ಹಾಕಿದಂಥ ವಸ್ತ್ರಗಳನ್ನು ನೋಡುತ್ತಾನೆ. ಅವನು ಹೇಳ್ತಾನೆ, ಈ ಮಹಿಳೆಗೆ ಬಟ್ಟೆಗಳನ್ನು ಒಗೆಯಲು ಬರುವುದಿಲ್ಲ, ಎಷ್ಟು ಕೊಳಕಾಗಿದೆ. ಹೀಗೆ ಅನೇಕ ದಿನ ಕಳೆದ ಮೇಲೆ ಒಂದು ದಿನ ಅವನು ಎದ್ದು ನೋಡುವಾಗ ಅಚ್ಚ ಬಿಳಿಯಾಗಿ ಶುಭ್ರವಾಗಿ ಕಂಡಂಥ ವಸ್ತ್ರಗಳನ್ನು ಅವನು ನೋಡುತ್ತಾನೆ. ಅವನು ತನ್ನ ಹೆಂಡತಿಗೆ ಹೇಳ್ತಾನೆ, ಇದು ಹೇಗೆ ಸಾಧ್ಯವಾಯಿತು? ಇಷ್ಟು ದಿನ ಇಷ್ಟು ಕೊಳಕಾಗಿದ್ದಂಥ ವಸ್ತ್ರಗಳು ಇಷ್ಟು ಶುಭ್ರವಾಗಿ ಕಾಣುತ್ತಿದ್ದೆಯಲ್ಲ. ಅದಕ್ಕೆ ಆತನ ಪತ್ನಿ ಹೇಳುತ್ತಾನೆ, ಇಂದು ಬೆಳಿಗ್ಗೆ ನಾನು ನಮ್ಮ ಮನೆಯ ಗಾಜನ್ನು ಒರೆಸಿದೆ ಅಷ್ಟೇ. ಪ್ರಿಯರೇ, ಶಿಷ್ಯರ ಸ್ಥಿತಿಯು ಹೀಗೇ ಆಗಿತ್ತು. ಯೇಸು ಬದಲಾಗಲಿಲ್ಲ, ಬದಲಿಗೆ ಶಿಷ್ಯರ ಕಣ್ಣುಗಳ ಮೇಲಿದ್ದ ಲೌಕಿಕ ಗಾಜು ಶುದ್ಧವಾಯಿತು. ರೂಪಾಂತರ ಎಂದರೆ ಯೇಸು ಯಾರೋ ಆಗಿ ಬದಲಾಗುವುದಲ್ಲ, ಬದಲಾಗಿ ಯೇಸು ನಿಜವಾಗಿಯೂ ಯಾರು ಎಂಬ ಸತ್ಯ ನಮಗೆ ದರ್ಶನವಾಗುವುದಾಗಿದೆ ನಿಜವಾದ ರೂಪಾಂತರ. ನಾವು ಸಹ ಪ್ರಾರ್ಥನೆಯಲ್ಲಿ ಅಂತರಾತ್ಮದ ಗಾಜನ್ನು ಒರೆಸಿದಾಗ ಮಾತ್ರ ದೇವರ ನಿಜವಾದ ಮಹಿಮೆಯನ್ನು ಕಾಣಬಲ್ಲೆವು. ತಾಬೋರ್ ಬೆಟ್ಟ ಇದು ನಮ್ಮ ಪ್ರಾರ್ಥನೆಯ ಜೀವನದ ಒಂದು ಸಂಕೇತವಾಗಿದೆ. ಯಾವಾಗ ನಾವು ಲೌಕಿಕ ಗದ್ದಲದಿಂದ ದೂರವಾಗಿ ದೇವರೊಡನೆ ಏಕಾಂತದಲ್ಲಿರುವುದು ರೂಪಾಂತರದ ಮೊದಲ ಹೆಜ್ಜೆಯಾಗಿದೆ. ರೂಪಾಂತರದ ಗುರಿಯಾಗಿದೆ ಯೇಸು ತಮ್ಮ ಶಿಷ್ಯರಿಗೆ ದಿವ್ಯತೆಯನ್ನು ತೋರಿಸುವುದು, ಅವರಿಗೆ ಬರಲಿರುವ ಕಷ್ಟ ಕಾಲದಲ್ಲಿ ಧೈರ್ಯವನ್ನು ತುಂಬಲಾಗಿದೆ. ನಮ್ಮ ಜೀವನದಲ್ಲಿಯೂ ದೇವರು ನೀಡುವ ದಿವ್ಯ ಅನುಭವಗಳು ನಮ್ಮ ಸಂಕಷ್ಟದ ಹಾದಿಯಲ್ಲಿ ಬೆಳಕಾಗುತ್ತದೆ. ಪೇತ್ರನು ಹೇಳುತ್ತಾನೆ, ಇಲ್ಲಿ ಇರುವುದು ಚೆನ್ನಾಗಿದೆ. ನಾವು ಕೂಡ ಹಾಗೆ ದೇವರ ಅನುಭವ ನಮಗೆ ಬಂದಾಗ ನಾವು ಅದನ್ನು ಹಿಡಿದುಕೊಳ್ಳಲು ಬಯಸುತ್ತೇವೆ. ಆದರೆ ತಾಬೋರ್ ನಂತರ ಏನು ಬರುತ್ತದೆ? ಯೆರೂಸಲೇಮಿಗೆ ಇಳಿಯುವುದು ಹಾಗೂ ಶಿಲುಬೆಯನ್ನು ಹೊರುವುದು. ಆದ ಕಾರಣ ಶಿಲುಬೆಯ ಸಂತ ಜಾನ್ ಆಫ್ ದ ಕ್ರಾಸ್ ಹೇಳುತ್ತಾರೆ, ಶಿಲುಬೆಯನ್ನು ತಪ್ಪಿಸಿ ಮಹಿಮೆಯನ್ನು ಹುಡುಕುವವನು ದೇವರೊಂದಿಗೆ ಐಕ್ಯತೆಯನ್ನು ಪಡೆಯಲಾರ. ಆದ ಕಾರಣ ದೈವಿಕ ರೂಪಾಂತರ ಎಂದರೆ ಕೇವಲ ಬೆಳಕಿನ ಅನುಭವ ಅಲ್ಲ, ಅದು ಅಹಂಕಾರದ ಮರಣ, ಸ್ವಾರ್ಥದ ತ್ಯಾಗ ಮತ್ತು ನಮ್ಮ ಯೋಜನೆಗಳ ಬದಲಾವಣೆ. ಇದನ್ನು ಸಂತ ಜಾನ್ ಆಫ್ ದ ಕ್ರಾಸ್ ಆತ್ಮದ ಕತ್ತಲೆ ರಾತ್ರಿ, ಡಾರ್ಕ್ ನೈಟ್ ಆಫ್ ದ ಸೋಲ್ ಎಂದು ಕರೆಯುತ್ತಾರೆ. ಅದರ ಪ್ರಿಯರೇ, ಈ ಕತ್ತಲೆ ದೇವರ ಅನುಪಸ್ಥಿತಿ ಅಲ್ಲ, ಬದಲಾಗಿ ದೇವರು ನಮ್ಮೊಳಗಿನ ಅಸತ್ಯವನ್ನು ಶುದ್ಧಗೊಳಿಸುವ ಸಮಯವಾಗಿದೆ.
ಶಿಲುಬೆಯ ಸಂತ ಯೋಹನರು ತಮ್ಮ ಆತ್ಮದ ಇರುಳಿನ ಪ್ರಯಾಣ ಅಥವಾ ಡಾರ್ಕ್ ನೈಟ್ ಆಫ್ ದ ಸೋಲ್ ಮತ್ತು ಪವಿತ್ರ ಪ್ರೇಮ ಜ್ವಾಲೆ ಲಿವಿಂಗ್ ಫ್ಲೇಮ್ ಆಫ್ ಲವ್ ಗ್ರಂಥದಲ್ಲಿ ಇದನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಈ ಒಂದು ಟ್ರಾನ್ಸ್ಫಾರ್ಮಿಂಗ್ ಯೂನಿಯನ್ ಅನ್ನು ವಿವರಿಸಲು ಅವರೊಂದು ಕಿಟಕಿಯ ಉದಾಹರಣೆಯನ್ನು ಕೊಡುತ್ತಾರೆ. ಅವರು ಹೇಳ್ತಾರೆ, ಒಂದು ಕಿಟಕಿ ಎಷ್ಟು ಸ್ವಚ್ಛವಾಗಿರುತ್ತದೋ ಅಷ್ಟು ಸೂರ್ಯನ ಬೆಳಕು ಅದರ ಮೂಲಕ ಹರಿಯುತ್ತದೆ. ಕಿಟಕಿ ಸಂಪೂರ್ಣ ನಿರ್ಮಲವಾದಾಗ ಅದು ತನ್ನ ಅಸ್ತಿತ್ವವನ್ನೇ ಮರೆತು ಸೂರ್ಯನ ಬೆಳಕಿನಂತೆ ಕಾಣುತ್ತದೆ. ಇದನ್ನೇ ಅವರು ದೈವಿಕ ರೂಪಾಂತರ ಅಥವಾ ಟ್ರಾನ್ಸ್ಫಾರ್ಮಿಂಗ್ ಯೂನಿಯನ್ ಎನ್ನುತ್ತಾರೆ. ಹೇಗೆ ಬೆಂಕಿಯಲ್ಲಿ ಹಾಕಿದ ಒಂದು ಕಬ್ಬಿಣದ ತುಂಡು ಕೆಂಪಾಗಿ ಬೆಂಕಿಯ ಗುಣಗಳನ್ನು ಹೊಂದುತ್ತದೋ ಹಾಗೆಯೇ ಪವಿತ್ರಾತ್ಮರ ಪ್ರೇಮಾಜ್ಞೆಯಲ್ಲಿ ದಹಿಸಲ್ಪಟ್ಟು ದೇವರ ಆತ್ಮವು ದೇವರ ಸ್ವಭಾವವನ್ನು ಪಡೆಯುತ್ತದೆ. ನಾವು ಒಂದು ವೇಳೆ ದೇವರೊಡೆ ಒಂದಾಗಲು ಬಯಸಿದಾದರೆ ನಾವು ನಮ್ಮ ಅಹಂಕಾರ ಮತ್ತು ಲೌಕಿಕ ಅಂಟನ್ನು ಬಿಡಬೇಕು. ಸಂತ ಯೋಹಾನರ ಪ್ರಕಾರ ದೇವರಲ್ಲದ ಯಾವುದನ್ನು ಪ್ರೀತಿಸಿದಾಗ ಮಾತ್ರ ನಾವು ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಲು ಸಾಧ್ಯವಾಗುತ್ತದೆ. ಬೆಂಕಿ ಮತ್ತು ಕಬ್ಬಿಣ. ಸಂತ ಯೋಹಾನರು ಆತ್ಮ ಮತ್ತು ದೇವರ ನಡುವಿನ ಐಕ್ಯತೆಯನ್ನು ವಿವರಿಸಲು ಬಳಸುವ ಪ್ರಸಿದ್ಧವಾದ ಉದಾಹರಣೆಯಾಗಿದೆ. ಒಂದು ಕಬ್ಬಿಣದ ತುಂಡನ್ನು ಉರಿಯುತ್ತಿರುವ ಬೆಂಕಿಯೊಳಗೆ ಹಾಕಿದಾಗ ಅದು ಕಪ್ಪಾಗಿರುತ್ತದೆ. ಕ್ರಮೇಣ ಅದು ಬಿಸಿಯಾಗುತ್ತದೆ. ಕೊನೆಗೆ ಅದು ಬೆಂಕಿಯಾಗಿ ಕೆಂಪಾಗಿ ಮಾರ್ಪಡುತ್ತದೆ. ಆ ಸ್ಥಿತಿಯಲ್ಲಿ ನಮಗೆ ಬೆಂಕಿ ಮತ್ತು ಕಬ್ಬಿಣ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ. ಕಬ್ಬಿಣವು ಬೆಂಕಿಯ ಶಾಖ ಮತ್ತು ಪ್ರಕಾಶವನ್ನು ತನ್ನದಾಗಿಸಿಕೊಳ್ತದೆ. ಆದರೆ ಒಂದು ಮಾತು ನಾವು ನೆನಪಿಡಬೇಕು, ಅದೇನೆಂದರೆ ಕಬ್ಬಿಣವು ಕಬ್ಬಿಣವಾಗಿ ಇರುತ್ತದೆ, ಅದು ಬೆಂಕಿಯಾಗಿ ಬದಲಾಗುವುದಿಲ್ಲ. ಆದರೆ ಬೆಂಕಿಯ ಗುಣವನ್ನು ಪೂರ್ಣವಾಗಿ ಹೊಂದಿರುತ್ತದೆ. ಸಂತ ಶಿಲುಬೆ ಯೋಹಾನರು ರೂಪಾಂತರ ಈ ಪ್ರತಿಕೆಯನ್ನು ಸಮ್ಮಿಲನ ಎಂದು ಕರೆಯುತ್ತಾರೆ. ಒಂದು ಕಠಿಣ ಸತ್ಯವನ್ನು ನಮಗೆ ನೆನಪಿಸುತ್ತಾರೆ, ರೂಪಾಂತರಗೊಳ್ಳಲು ನಾವು ಮೊದಲು ಕರಗಬೇಕು. ಹೇಗೆ ಒಂದು ಮೇಣದ ಬತ್ತಿಯು ತನ್ನ ಜ್ವಾಲೆಯನ್ನು ಪ್ರಕರ್ಷಿಸಲು ತನ್ನನ್ನೇ ತಾನು ಕರಗಿಸಿಕೊಳ್ಬೇಕು, ಆಗ ಮಾತ್ರ ಅದು ಬೆಂಕಿಯನ್ನು ಅಥವಾ ಪ್ರಕಾಶವನ್ನು ಕೊಡಲು ಸಾಧ್ಯವಾಗುತ್ತದೆ. ಅಂತೆಯೇ ಯಾವಾಗ ನನ್ನಲ್ಲಿರುವ ನಾನು ಎಂಬುದು ಸತ್ತಾಗ ಮಾತ್ರ ದೇವರು ನನ್ನಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಬೆಟ್ಟದ ಮೇಲಿನ ಶಿಷ್ಯರು ಯೇಸುವಿನ ಮಹಿಮೆಯನ್ನು ಕಂಡಾಗ ಅವರು ಹೆದರಿ ಬಿದ್ದರು. ಅಂದರೆ ಅವರ ಅಹಂಕಾರ ಅಲ್ಲಿ ಬಿದ್ದಿತು. ಯೋಹಾನರ ಪ್ರಕಾರ ದೇವರು ನಮ್ಮ ಆತ್ಮವನ್ನು ಪ್ರೀತಿಸಿದಾಗ ಅವರು ನಮ್ಮನ್ನು ತಮ್ಮ ಪ್ರೇಮದ ಬೆಂಕಿಯಿಂದ ಸುಡುತ್ತಾರೆ. ಈ ಸುಡುವಿಕೆ ನಮಗೆ ನೋವನ್ನು ತರಬಹುದು, ಕಷ್ಟಗಳನ್ನು ತರಬಹುದು, ಸಾವನ್ನು ತರಬಹುದು, ನಷ್ಟವನ್ನು ತರಬಹುದು. ಆದರೆ ಇದು ನಮ್ಮನ್ನು ದೈವಮಯವಾಗಿಸುವ ಒಂದು ಶುದ್ಧೀಕರಣ. ಇದನ್ನೇ ಅವರು ಟ್ರಾನ್ಸ್ಫಾರ್ಮಿಂಗ್ ಯೂನಿಯನ್ ಎನ್ನುತ್ತಾರೆ. ನಾವು ದೇವರೊಡನೆ ಒಂದಾದಾಗ ನಮ್ಮ ಮನುಷ್ಯತ್ವವು ದೈವಿಕ ಪ್ರೇಮದ ಬೆಂಕಿಯಲ್ಲಿ ಬೆಂದು ದೇವರ ಗುಣಗಳಾದ ಪ್ರೀತಿ, ಕ್ಷಮೆ ಮತ್ತು ಶಾಂತಿಯನ್ನು ಹೊರಸೂಸುತ್ತದೆ. ಆಗ ನಮ್ಮನ್ನು ನೋಡುವವರು ನಮ್ಮಲ್ಲಿ ದೇವರ ಪ್ರತಿಫಲವನ್ನು ಕಾಣುತ್ತಾರೆ. ತಾಬೋರಿನಲ್ಲಿ ತಂದೆಯ ಧ್ವನಿ ಕೇಳುತ್ತದೆ, ಇವನೇ ನನ್ನ ಪ್ರಿಯ ಪುತ್ರ, ಇವನನ್ನು ಕೇಳಿರಿ. ಇದಾಗಿದೆ ರೂಪಾಂತರದ ಕೇಂದ್ರ. ರೂಪಾಂತರ ಎಂದರೆ ದೇವರನ್ನು ನೋಡುವುದಲ್ಲ, ಬದಲಾಗಿ ದೇವರನ್ನು ಕೇಳುವುದು. ನಾವು ದೇವರನ್ನು ಕೇಳುವಾಗ ಏನಾಗುತ್ತದೆ? ನಾವು ದೇವರನ್ನು ಕೇಳುವಾಗ ನಮ್ಮ ಜೀವನದ ಆಯ್ಕೆಗಳು ಬದಲಾಗುತ್ತದೆ, ನಮ್ಮ ಸಂಬಂಧಗಳು ಬದಲಾಗುತ್ತದೆ, ನಮ್ಮ ಆದ್ಯತೆಗಳು ಬದಲಾಗುತ್ತದೆ. ಸಂತ ಜಾನ್ ಆಫ್ ದ ಕ್ರಾಸ್ ಹೇಳುತ್ತಾರೆ, ದೇವರ ವಾಕ್ಯವನ್ನು ಒಳಗೆ ಕೇಳುವಾಗ ದೇವರೊಂದಿಗಿನ ನಿಜವಾದ ಐಕ್ಯ ಮೌನದಲ್ಲಿ ಹುಟ್ಟುತ್ತದೆ. ಪೌಲನು ಹೇಳುತ್ತಾನೆ, ನಾವು ಎಲ್ಲರೂ ಅನಾವೃತ ಮುಖಗಳಿಂದ ಕರ್ತನ ಮಹಿಮೆಯನ್ನು ನೋಡುತ್ತಾ ಅದೇ ರೂಪಕ್ಕೆ ಮಾರ್ಪಡುತ್ತೇವೆ. ಇದು ಒಂದು ಕ್ಷಣದ ಅನುಭವ ಅಲ್ಲ, ಇದು ಪ್ರತಿದಿನದ ಪ್ರತಿಕ್ರಿಯೆ. ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನದ ತ್ಯಾಗ, ಪ್ರತಿದಿನದ ನಿಷ್ಠೆ. ರೂಪಾಂತರಗೊಂಡ ವ್ಯಕ್ತಿ ಲೋಕದಿಂದ ಓಡುವವನು ಅಲ್ಲ, ಅವನು ಲೋಕದಲ್ಲಿ ಬೆಳಕಾಗಿ ಜೀವಿಸುತ್ತಾನೆ. ಸಂತ ಶಿಲುಬೆಯ ಯೋಹಾನರು ರೂಪಾಂತರಕ್ಕೆ ಅಡ್ಡಿಯಾಗುವ ಲೌಕಿಕ ಬಂಧನ ಬಗ್ಗೆ ಒಂದು ಸುಂದರವಾದ ಉದಾಹರಣೆ ನೀಡುತ್ತಾರೆ. ಹೇಗೆ ಒಂದು ಹಕ್ಕಿಯನ್ನು
ದಪ್ಪನೆ ಸರಪಣಿ ಅಥವಾ ಒಂದು ತೆಳುವಾದ ರೇಷ್ಮೆಯ ದಾರದಿಂದ ಕಟ್ಟಿ ಹಾಕಿರಿ, ಅದಕ್ಕೆ ಹಾರಲು ಸಾಧ್ಯವಿಲ್ಲ. ದಾರವು ತೆಳುವಾಗಿದೆ ಎಂಬ ಕಾರಣಕ್ಕೆ ಹಕ್ಕಿಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ. ಇದರ ಅನ್ವಯವಾಗಿದೆ, ನಮ್ಮ ಜೀವನದಲ್ಲಿ ನಾವು ದೊಡ್ಡ ಪಾಪಗಳನ್ನು ಮಾಡದಿರಬಹುದು, ಆದರೆ ಸಣ್ಣ ಸಣ್ಣ ಹವ್ಯಾಸಗಳು, ನಮ್ಮ ಅಸೂಯೆ, ನಾನು ಎಂಬ ಅಹಂಕಾರ ಎಂಬ ಸಣ್ಣ ದ್ವಾರಗಳು ನಮ್ಮನ್ನು ಕಟ್ಟಿಯಾಗುತ್ತವೆ. ಒಂದು ವೇಳೆ ನಮ್ಮಲ್ಲಿ ದೈವಿಕ ಸಮ್ಮಿಲನ ಅಥವಾ ಟ್ರಾನ್ಸ್ಫಾರ್ಮಿಂಗ್ ಯೂನಿಯನ್ ನಾವು ಹೊಂದಲು ಇಚ್ಛಿಸಿದರೆ ಆ ದಾರವನ್ನು ಹರಿದು ಹಾಕಬೇಕು. ದೇವರು ನಮ್ಮನ್ನು ಸಂಪೂರ್ಣವಾಗಿ ಆವರಿಸಬೇಕೆಂದರೆ ನಮ್ಮಲ್ಲಿ ಅವರಿಗೆ ಸಂಪೂರ್ಣ ಜಾಗವಿರಬೇಕು. ಪ್ರಿಯರೇ, ದೇವರು ನಮಗೆ ತಾಬೋರ್ ಅನುಭವವನ್ನು ಕೊಡಬಹುದು, ಆದರೆ ಅವನು ನಮ್ಮನ್ನು ಕಣಿವೆಯಲ್ಲಿ ಕರೆದುಕೊಳ್ಳುತ್ತಾನೆ. ಇಂದು ನಮ್ಮ ಮುಂದೆ ಇರುವ ಪ್ರಶ್ನೆ, ನಾವು ಯಾವ ಮುಸುಕನ್ನು ಹಿಡಿದುಕೊಂಡಿದ್ದೇವೆ? ನಾವು ಯಾವ ಬೆಳಕಿನಿಂದ ಭಯಪಡುತ್ತಿದ್ದೇವೆ? ನಾವು ಶಿಲುಬೆಯಿಲ್ಲದ ಮಹಿಮೆಯನ್ನು ಬಯಸುತ್ತಿದ್ದೇವೆಯೋ? ಸಂತ ಜಾನ್ ಆಫ್ ದ ಕ್ರಾಸ್ ನಮ್ಮನ್ನು ಈ ಪ್ರಾರ್ಥನೆಯನ್ನು ಮಾಡಲು ಕೇಳಿಕೊಳ್ಳುತ್ತಾರೆ. ಕರ್ತನೆ, ನನ್ನಲ್ಲಿಲ್ಲ ಎಲ್ಲವೂ ನೀನಲ್ಲದಿದ್ದರೆ ಅದನ್ನು ತೆಗೆದುಹಾಕು, ನೀನೇ ನನ್ನೆಲ್ಲವಾಗಿರು. ಆದ್ದರಿಂದ ಪ್ರಿಯರೇ, ದೈವಿಕ ರೂಪಾಂತರ ಎಂದರೆ ದೇವರನ್ನು ನೋಡುವುದು, ದೇವರನ್ನು ಕೇಳುವುದು ಹಾಗೂ ದೇವರಲ್ಲಿ ಕರಗುವುದು. ಈ ರೂಪಾಂತರ ಒಂದೇ ದಿನದಲ್ಲಿ ಆಗುವಂಥ ಕೆಲಸವಲ್ಲ, ನಮ್ಮ ದೈನಂದಿನ ಜೀವನದ ಪ್ರತಿಕ್ರಿಯೆ ಆಗಿದೆ. ಹೇಗೆ ಶಿಷ್ಯರು ಬೆಟ್ಟದಿಂದ ಕೆಳಗಿಳಿದು ಬರಬೇಕಾಯಿತು, ಅಂದರೆ ದಿವ್ಯ ಅನುಭವವನ್ನು ಪಡೆದ ಮೇಲೆ ನಾವು ಲೋಕದ ಸೇವೆಗೆ ಸಿದ್ಧರಾಗಬೇಕು. ಕತ್ತಲೆಯ ಕಣಿವೆಯಲ್ಲಿ ನಡೆಯುವಾಗ ತಾಬೋರ್ ಬೆಟ್ಟದ ಆ ಬೆಳಕು ನಮ್ಮ ಹೃದಯದಲ್ಲಿ ಉರಿಯುತ್ತಿರಲಿ. ನಾವು ಯಾರ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯುತ್ತೇವೆ, ನಾವು ಅವರಂತೆ ಆಗುತ್ತೇವೆ. ದೇವರೊಡನೆ ಸಮಯವನ್ನು ಕಳೆದಾಗ ಅವರ ಶಾಂತಿ ಮತ್ತು ಪ್ರೀತಿ ನಮ್ಮದಾಗುತ್ತದೆ. ಆದ್ದರಿಂದ ಪ್ರಿಯರೇ, ಪ್ರತಿದಿನ ಅಟ್ಲೀಸ್ಟ್ 10 ನಿಮಿಷವಾದರೂ ಪ್ರಾರ್ಥನೆಯ ಬೆಟ್ಟವನ್ನು ಏರೋಣ. ಲೌಕಿಕ ಗದ್ದಲವನ್ನು ಬಿಟ್ಟು ದೇವರೊಂದಿಗೆ ಇರೋಣ. ನಮ್ಮಲ್ಲಿರೋ ಮುಸುಕು ಅಂದರೆ ಹಗೆತನ, ಅಸೂಯೆ, ಕ್ಷಮಿಸದ ಗುಣಗಳು ನಮ್ಮ ಆತ್ಮದ ಮೇಲಿರುವ ಮುಸುಕುಗಳು. ಇವನ್ನು ಕುಂಠಿತಗೊಳಿಸಲು ಪವಿತ್ರಾತ್ಮರ ಸಹಾಯವನ್ನು ಬೇಡಿಕೊಳ್ಳೋಣ. ಸಂತ ಯೋಹನರು ಹೇಳುವಂತೆ, ಕತ್ತಲೆ ಅಥವಾ ഇരുಳು ನಮ್ಮನ್ನು ಶುದ್ಧೀಕರಿಸಲು ಬರುತ್ತದೆ. ಕಷ್ಟಗಳು ಬಂದಾಗ ದೇವರು ನಮ್ಮನ್ನು ರೂಪಾಂತರಿಸುತ್ತಿದ್ದಾರೆ ಎಂದು ನಂಬಿಕೊಳ್ಳೋಣ. ನಮ್ಮ ಮನಸ್ಸಿನ ದ್ವೇಷದ ಮುಸುಕನ್ನು ಸರಿಸಿ, ಆಗ ಮಾತ್ರ ಪವಿತ್ರಾತ್ಮರು ನಮ್ಮಲ್ಲಿ ಕೆಲಸ ಮಾಡಲು ಸಹಾಯವಾಗುತ್ತದೆ. ಕಷ್ಟಗಳು ಬಂದಾಗ ಧೃತಿಗೆಡದೆ ಅದನ್ನು ದೇವಮಯವಾಗಿಸಲು ಸಂತ ಶಿಲುಬೆ ಯೋಹನರು ಹೇಳುವ ಪವಿತ್ರ ಪ್ರೇಮಾಗ್ನಿ ಎಂದು ನಂಬೋಣ. ಪ್ರಿಯರೇ, ನಾವು ಕೇವಲ ಮನುಷ್ಯರಾಗಿ ಉಳಿಯಲು ಸೃಷ್ಟಿಸಲ್ಪಟ್ಟವರಲ್ಲ, ದೇವರ ಮಕ್ಕಳಾಗಿ ದೇವರ ಮಹಿಮೆಯಲ್ಲಿ ಪಾಲುಗಾರರಾಗಲು ಕರೆಯಲ್ಪಟ್ಟವರು. ಇಂದಿನ ಬಲಿಪೂಜೆಯಲ್ಲಿ ಯೇಸು ಸ್ವಾಮಿ ಹೇಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತಮ್ಮ ಶರೀರ ಮತ್ತು ರಕ್ತನಾಗಿ ರೂಪಾಂತರಿಸುತ್ತಾರೆ, ಹಾಗೆಯೇ ನಮ್ಮನ್ನು ಸ್ವಾಮಿ ನಿಮ್ಮಂತೆ ಮಾರ್ಪಡಿಸು ಎಂದು ಪ್ರಾರ್ಥಿಸೋಣ. ಆಮೇನ್. ಸಕಲ ಸೃಷ್ಟಿಯ ಪ್ರಭು
ಪ್ರಿಯ ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬೆಲೆಯು ಈ ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ಪಿತನೇ, ಯೇಸುವಿನ ನಾಮದಲ್ಲಿ ನಾವು ಅರ್ಪಿಸುವ ಕಾಣಿಕೆಗಳನ್ನು ದಯೆಯಿಂದ ಅಂಗೀಕರಿಸಲು ಚಿತ್ತರಾಗಿರಿ. ಏಕೆಂದರೆ ಅತ್ಯಂತ ಕರುಣೆಯಿಂದ ನಿಮ್ಮ ಪುತ್ರರೇ ವಾಗ್ದಾನ ಮಾಡಿರುವಂತೆ ಅವರ ನಾಮದಲ್ಲಿ ನಾವು ಕೇಳುವುದೆಲ್ಲವನ್ನು ಪಡೆಯುತ್ತೆಂಬ ಭರವಸೆ ನಮಗಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆಯೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದ್ದೀರಿ. ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನೇ ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಕಳಿಸಿದ್ದೀರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯನ್ನು ಗಳಿಸಿದ ಅವರು ಯಾತನೆ ಪಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಾದ ಸಮಯದಲ್ಲಿ ಸ್ವ-ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆ ಆಚರಿಸುತ್ತಾ ಜೀವವಿಯ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೆಯೂ ದಯ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಿಗಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತಕ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಇಂದು ಅವರು ತಮ್ಮೊಂದಿಗೆ ರೂಪಾಂತರ ಹೊಂದಲು ನಮ್ಮೆಲ್ಲರನ್ನು ಕರೆಯುವವರು. ಈ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ನಮ್ಮನ್ನು ಸೃಷ್ಟಿಸಲು ನಾನು ಪ್ರವೇಶಿಸಿದ ಆಗ ಒಂದೇ ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ. ಯೇಸು ನನ್ನ ಮನದಲ್ಲಿ, ನನ್ನ ಬಾಳಲ್ಲಿ, ಜಗಕ್ಕೆಲ್ಲ ಸಾರುವೆನು ದೋಷದಲ್ಲಿ. ಯೇಸು ನನ್ನ ಮನದಲ್ಲಿ, ನನ್ನ ಬಾಳಲ್ಲಿ, ಜಗಕ್ಕೆಲ್ಲ ಸಾರುವೆನು ದೋಷದಲ್ಲಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸುತ್ತಾರಲ್ಲ. ಪ್ರಾರ್ಥಿಸೋಣ. ಪ್ರಭು ಸರ್ವ ಜನಾಂಗಗಳು ಯೇಸಿನ ಪವಿತ್ರ ನಾಮಕ್ಕೆ ಮೊಣಕಾಲೂರಿ ಅವರಲ್ಲಿ ಸರ್ವರು ರಕ್ಷಣೆ ಹೊಂದಬೇಕೆಂದು ಇಚ್ಛಿಸುತ್ತೀರಿ. ಈ ಪವಿತ್ರ ರಹಸ್ಯಗಳ ಮೂಲಕ ನಾವು ಪ್ರಭು ಯೇಸುವಿಗೆ ಯೋಗ್ಯ ಸನ್ಮಾನ ಸಲ್ಲಿಸುವಂತೆ ನಿಮ್ಮ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳೋಣ. ಗುಡ್ ಈವ್ನಿಂಗ್. ಪ್ರಿಯ ಸಹೋದರ ಸಹೋದರಿಯರೇ, ನಾವಿಂದು ನೊವೇನ ದಿನದ 8ನೆಯ ಭಕ್ತಿ ಆಚರಣೆಯನ್ನು ಕೊಂಡಾಡುತ್ತಿದ್ದೇವೆ. ಈ ದಿನ ನಾವು ಆತನ ಸ್ವರೂಪದಲ್ಲಿ ರೂಪಾಂತರಗೊಳ್ಳುತ್ತಿದ್ದೇವೆ ಎನ್ನುವ ವಿಷಯವನ್ನು ಧ್ಯಾನಿಸುವಾಗ ಸುವಾರ್ಥ ಪ್ರಚಾರ ಹಾಗೂ ಮಾಧ್ಯಮ, ಈ ಒಂದು ವಿಷಯವನ್ನು ಅಥವಾ ಮಾಧ್ಯಮಗಳ ಮೂಲಕ ಸುವಾರ್ತೆಯನ್ನು ಪ್ರಚಾರ ಮಾಡುವವರಲ್ಲಿ ಅಥವಾ ಸಮಾಜದಲ್ಲಿ ಒಳ್ಳೆಯ ಪರಿಣಾಮಗಳನ್ನು ಬೀರುವವರ ಮೇಲೆ ಅಥವಾ ಅವರಿಗಾಗಿ ನಾವಿಂದು ಪ್ರಾರ್ಥಿಸುತ್ತೇವೆ. ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್, ದೇವರು ಅವರನ್ನು ಹರಸಲಿ ಹಾಗೂ ಮಾಧ್ಯಮಗಳ ಉಪಯೋಗಗಳ ಮೂಲಕ ಯೇಸು ಕ್ರಿಸ್ತರ ಸುವಾರ್ತೆ ಎಲ್ಲೆಡೆ ಪ್ರಚಾರವಾಗುವಂತಾಗಲಿ ಎನ್ನುವುದಾಗಿದೆ ನಮ್ಮ ಪ್ರಾರ್ಥನೆ. ಈ ದಿನ ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದವರು, ಬೋಧನೆಯನ್ನು ನೀಡಿ ನಮ್ಮನ್ನು ಶಿಕ್ಷಿತಗೊಳಿಸಿದವರು ವಂದನೀಯ ಸ್ವಾಮಿ ದೀಪಕ್ ಜೋಸೆಫ್ ಇವರು, ದೀಪಕ್ ಥಾಮಸ್ ರವರು. ಇವರು ನಮ್ಮದೇ ಕಾರ್ಮೆಲ್ ಸಭೆಯ ಗುರುಗಳು. ಮೂಲತಃ ವಾಮಂಜೂರಿನವರು. ಪ್ರಸ್ತುತ ಕಲಬುರಗಿ ಅಥವಾ ಗುಲ್ಬರ್ಗದಲ್ಲಿ ಇರುವಂಥ ಒಂದು ಶಾಲೆಯಲ್ಲಿ ಹಾಗೂ ಕಾರ್ಮೆಲ್ ಸನ್ನಿಧಿ ಎನ್ನುವ ಗುರುಮಠದ ಪ್ರಮುಖ ಮಠಾಧಿಪತಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಯಾವುದೇ ಕ್ರೈಸ್ತರು ಇಲ್ಲದಂಥ ಈ ಊರಿನಲ್ಲಿ ಶಾಲೆಯನ್ನು ತೆರೆದು ಜನರಿಗೆ, ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಮೂಲಕ ಅವರಲ್ಲಿ ಕ್ರಿಸ್ತರ ಸಂದೇಶವನ್ನು ಸಾರುವಂಥ ಒಂದು ಕೆಲಸ ಅಲ್ಲಿ ನಡೀತಾ ಇದೆ. ಈ ಬಲಿಪೂಜೆಯನ್ನು ಅರ್ಪಿಸಿದ ಅವರಿಗೆ, ಜೊತೆಗೆ ಅವರ ಸಮುದಾಯದಲ್ಲಿರುವಂಥ ಇತರ ಕಾರ್ಮೆಲ್ ಸಭೆಯ ಗುರುಗಳಿಗೆ ನಾವು ಶುಭವನ್ನು ಕೋರುತ್ತೇವೆ, ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಗಟ್ಟಿಯಾದ ಚಪ್ಪಾಳೆಯೊಂದಿಗೆ. ಜೊತೆಗೆ ಗಾನವೃಂದಕ್ಕೆ ಹಾಗೂ ನಿಮಗೆಲ್ಲರಿಗೂ ನಾವು ಶುಭವನ್ನು ಕೋರುತ್ತೇವೆ.
ಪ್ರಿಯ ಸಹೋದರ ಸಹೋದರಿಯರೇ, ನಾಳೆಯೂ ನೊವೇನದ ಕೊನೆಯ ದಿನ 10:30 ಗಂಟೆಯ ಬಲಿಪೂಜೆ ಹಾಗೂ ತದನಂತರ ನಡೆಯುವಂತಹ ಪರಮಪ್ರಸಾದದ ಆರಾಧನೆಯು ಎಲ್ಲ ರೋಗಿಷ್ಠರಿಗಾಗಿ ಸಮರ್ಪಿಸಲಾಗಿದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರನ್ನು ಹಾಗೂ ವ್ಯಾಧಿಷ್ಠರನ್ನು ಈ ಬಲಿಪೂಜೆಗೆ ಕಳುಹಿಸಲು ಪ್ರಯತ್ನವನ್ನು ಪಡಿ. ಕನ್ನಡದಲ್ಲಿ ಹಬ್ಬದ ಬಲಿಪೂಜೆಯು ಜನವರಿ ತಿಂಗಳ 14ನೇ ದಿನ, ಅಂದರೆ ಬುಧವಾರದಂದು ಮಧ್ಯಾಹ್ನ 1 ಗಂಟೆಗೆ ನೆರವೇರುವುದು. ಅದ ನಂತರ ಅನ್ನ ಸಂತರ್ಪಣೆ ಇದೆ. ಉಳಿದ ಬಲಿಪೂಜೆಗಳು ಬೆಳಿಗ್ಗೆ 6 ಗಂಟೆಗೆ ಕೊಂಕಣಿಯಲ್ಲಿ, 8 ಗಂಟೆಗೆ ಇಂಗ್ಲೀಷ್ನಲ್ಲಿ, 10 ಗಂಟೆಗೆ ಕೊಂಕಣಿಯಲ್ಲಿ ಹಾಗೂ ಸಂಜೆ 6 ಗಂಟೆಗೆ ಕೊಂಕಣಿಯಲ್ಲಿ ಇರುವುದು. ಜನವರಿ 14ರಂದು. 15ರಂದು ಬೆಳಿಗ್ಗೆ 6 ಗಂಟೆಗೆ, 8 ಗಂಟೆಗೆ, 10 ಗಂಟೆಗೆ ಕೊಂಕಣಿಯಲ್ಲಿ, 1 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ ಹಾಗೂ ಸಂಜೆ 6 ಗಂಟೆಗೆ ಕೊಂಕಣಿಯಲ್ಲಿ. ಆ ನಂತರ ಪರಮಪ್ರಸಾದದ ಮೆರವಣಿಗೆ, ಆಶೀರ್ವಾದ ಹಾಗೂ ಧ್ವಜವನ್ನು ಇಳಿಸಲಾಗುವುದು. ಈ ರೀತಿ ನಮ್ಮ ಈ ವರ್ಷದ ಬಾಲ ಯೇಸುವಿನ ಮಹೋತ್ಸವಕ್ಕೆ ನಾವು ಅಂತಿಮ ವಿರಾಮವನ್ನು ಹಾಕುವೆವು. ನಿಮಗೆಲ್ಲರಿಗೂ ನಾಳೆ ದಿನದ ನವೇನಕ್ಕೆ ಹಾಗೂ 2 ದಿನಗಳ ಹಬ್ಬದ ಸಂಭ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇವೆ. ಪ್ರಿಯರೇ, ಈ ಹಬ್ಬಕ್ಕೆ ಅನೇಕ ಖರ್ಚಿದೆ. ಈ ನಿಟ್ಟಿನಲ್ಲಿ ನೀವು ನಿಮ್ಮ ದೇಣಿಗೆಯನ್ನು ಹಾಗೂ ಕಾಣಿಕೆಗಳನ್ನು ನೀಡುತ್ತಿದ್ದೀರಿ. ನಿಮಗೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. 3,000 ಹಾಗೂ ಅದಕ್ಕೂ ಹೆಚ್ಚಾಗಿ ಕಾಣಿಕೆಯನ್ನು ನೀಡಿದವರಿಗೆ ನಾವು ಹಬ್ಬದ ದಿನದಂದು ಆಶೀರ್ವದಿಸಿದಂಥ ಬಾಲ ಯೇಸುವಿನ ಪ್ರತಿಮೆಯನ್ನು ನೀಡುವೆವು. ಆದ್ದರಿಂದ ನೀವು ನಿಮ್ಮ ದೇಣಿಗೆಯನ್ನು ಕೊಡುವಾಗ ನೀವು ಯಾವ ಪೂಜೆಗೆ ಬರುತ್ತೀರಿ ಎಂದು ನೀವು ಹೇಳಿದ್ದೆ ಆದಲ್ಲಿ ಆ ಪೂಜೆಗೆ ನಾವು ಈ ಬಾಲ ಯೇಸುವಿನ ಪ್ರತಿಮೆಯನ್ನು ಆಶೀರ್ವದಿಸಿ ನಿಮಗೆ ನೀಡುವೆವು. ಧನ್ಯವಾದಗಳು. ಈಗ ನವೀನ ಪ್ರಾರ್ಥನೆಗಾಗಿ ಮೊಣಕಾಲೂರು. ಬಾಲ ಯೇಸುವಿನಲ್ಲಿ ನೊವೆನ ಪ್ರಾರ್ಥನೆ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರಿದೆ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದಿರುವವನು ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗ ಅಪೇಕ್ಷೆಗಳಲ್ಲಿ, ಸಂಕಷ್ಟ ರೋಗಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡುವುದು. ಪರಿಶುದ್ಧ ಸೃಷ್ಟಿಯಾದ ಮುಕ್ತ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವರಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀವು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೇ, ತಾವು ನನ್ನ ಕೈಯನ್ನು ಆಶೀರ್ವದಿಸಲು ಎತ್ತುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯದ ರೂಪವನ್ನು ಪಾಲಿಸಿರಿ. ಆಮೆನ್. ಈಗ ಸ್ವಲ್ಪ ಹೊತ್ತು ಮೌನ ಬಿದ್ದು ನಮ್ಮೆಲ್ಲ ಕೋರಿಕೆಗಳಿಗಾಗಿ ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮ್ಮ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ, ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು.
ನಮ್ಮ ಮರಿಯ ಪ್ರಸಾದ ಪುಣ್ಯ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ್ಯ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲೆಯಾದ ಬಾಲ್ಯ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಬಾಲೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲೇಸುನಲ್ಲಿ ನಮ್ಮೆಲ್ಲ ಕೋರಿಕೆಗಳನ್ನು ಬಾಲೇಸುನ ಪಾದದಲ್ಲಿ ಇಟ್ಟು ಪ್ರಾರ್ಥಿಸೋಣ. ಓ ಅದ್ಭುತ ಶಾಲ್ಯಾದ ಬಾಲೇಸುವೆ, ನಾವು ನಿನ್ನ ಪ್ರತಿಮೆ ಮುಂದೆ ಸಾಷ್ಟಾಂಗವಾಗಿ ನಿಮ್ಮ ಸಹವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ನಿರ್ಮಲಗಳ ಮೇಲೆ ನಿಮ್ಮ ಕೃಪಾಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ಪ್ರಾರ್ಥನೆಗಳಿಗೆ ಮನಕರಗಿ ನಾವು ಭಕ್ತಿಯಿಂದ ಕೂರುವ ವರಗಳಂತೆ ಪಾಲಿಸಿರಿ. ನಮಗೆ ಉಂಟಾಗಿರುವ ಆಜ್ಞೆಗಳನ್ನು ತೊಲಗಿಸಿರಿ. ನಮಗೆ ಇರುವ ಕಷ್ಟ ಕಪ್ಪಟಗಳನ್ನು ಆಲಿಸಿರಿ. ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಮ್ಮ ಸಹಾಯವನ್ನು ಪಡೆದ ಧನ್ಯರಾದ ನಾವು ಪಿತನಿಗೂ ಪವಿತ್ರಾತ್ಮನಿಗೂ ಬಾಲೇಸು ನಮ್ಮ ಜೀವನದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ. ನಮ್ಮ ಮೇಲೆ ಅವರ ಕೃಪಾಶೀರ್ವಾದಗಳನ್ನು ಅವರು ಹರಿಸಿದ್ದಾರೆ. ಆ ಎಲ್ಲ ಘಟನೆಗಳನ್ನು ನೆನಪಿಗೆ ತಂದು ಬಾಲೇಸುಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದಯಭರಿತ ಬಾಲೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಿಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆದಾರಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿ ಅರಣ್ಮನೆಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ದೇವರು ನಿಮಗೆ ಸಕಲ ಸ್ವರ್ಗೀಯ ಆಶೀರ್ವಾದಗಳನ್ನು ಕರುಣಿಸಲಿ. ಅವರ ದೃಷ್ಟಿಯಲ್ಲಿ ನೀವು ಸದಾ ಪವಿತ್ರರಾಗಿಯೂ ನಿಷ್ಕಳಂಕರಾಗಿಯೂ ಕಂಡುಬರುವಂತೆಯೂ ತಮ್ಮ ಮಹಿಮೆಯ ಸಂಪತ್ತನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಸಿ ಸತ್ಯದ ವಾಕ್ಯದಿಂದ ನಿಮಗೆ ಕಲಿಸಲಿ. ರಕ್ಷಣಾದಾಯಕ ಶುಭ ಸಂದೇಶದಿಂದ ನಿಮಗೆ ಶಿಕ್ಷಣ ನೀಡಲಿ. ಸಹೋದರ ಸಹೋದರಿ ಪ್ರೇಮದಿಂದ ನಿಮ್ಮನ್ನು ಸದಾ ತುಂಬಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ್ತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೆನ್. ಗುರುತಿನ ಮೂಲಕ ನಮ್ಮ ವೈರಿ
ಪಾಪಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.